ಪಾಪ ನನ್ನ ಹೆಂಡತಿ ಒಂದು ವಾರದಿಂದ ಕೇಳಕತ್ತಿಲ್ಲ, ಇವತ್ತು ತಂದು ಕೊಟ್ಟಿ ನಾನು. ನಮಸ್ಕಾರಪ್ಪ ಬೆಂಕಿ ಮಂದಿಗೆ, ಜೈ ಶ್ರೀರಾಮ್, ಜೈ ಹಿಂದ್ ರಾಷ್ಟ್ರ. ಇವತ್ತು ಎಲ್ಲಿಗೆ ಹೊಂಟೀನಿ ಅಂದ್ರೆ ಗುಡ್ದಕ್ಕೆ ಹೊಂಟೀನಿ. ನನ್ನ ಹೆಂಡತಿ ತಿಂಬಾಕೇನೋ ಬೇಕಂತ ಕೇಳಿದ್ಲು, ಸರ್ಪ್ರೈಸಾಗಿ ಕೊಡಕತ್ತೀನಿ. ಅದು ಒಂದೇ ಸಣ್ಣ ಗಂಟೆ ಬಿದ್ದು ತಂದು ಕೊಡಕ್ಕಾಗಲಿಲ್ಲ. ಹೋಗೋ ಟೈಮ್ನಾಗ ಗುಲ್ಗುಂಜ್ ಗಿಡ ನೋಡಿದೆ, ಭಾಳ ಚಂದಿದ್ದು. ನಾವು ಸಣ್ಣರಿದ್ದಾಗ ಹುಡುಕಾಡಿ ಬಕ್ಕಣ ಹಾಕ್ಕೊಂಬರ್ತಿದ್ನ, ಭಾಳ ಖುಷಿ ಆಯ್ತು. ಹುಡುಕ್ಯಂತ ಹೊಂಟೀನಿ, ನೋಡಿದ್ರೆ ಬಾರೆಹಣ್ಣು ಹುಡ್ಕಕ್ ಬಂದೀನಿ. ಬಾರೆಹಣ್ಣು ಸಿಗೋವಲ್ಲ, ಯಾಕಂದ್ರೆ ಸೀಸನ್ ಇಲ್ಲ ಮತ್ತಿಂದಲ್ಲ. ನಾವು ಇದು ನನ್ನ ಹೆಂಡತಿ ಇದಕ್ಕೆ ಹೇಳಾಳ, ಹುಡುಕಿ ಸಾಕಷ್ಟು ಸಿಗಲಿಲ್ಲ. ಮತ್ತೆ ಲಾಸ್ಟಿಗೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇದು ತಗೊಂಡು ಹೊಂಟಿದ್ದೆ. ನೋಡಮ್ ಸರ್ಪ್ರೈಸ್ ಕೊಡಮ್ ಹೆಂಗೆ ಮಾಡ್ತಾಳೆ ಅಂತ ತಗೊಂಡು ಹೊಂಟೀನಿ. ನಾನೇನು ದೊಡ್ಡ ತಗೊಂಡು ಹೊಂಟಿಲ್ಲ. ನೋಡಮ್, ಸಣ್ಣ ಪುಟ್ಟ ಪ್ರೆಗ್ನೆಂಟ್ ಅಲ್ಲ, ಸಣ್ಣ ಪುಟ್ಟ ಆಸೆನ ಅವು ದೊಡ್ಡ ಆಗಿರ್ತಾವ. ಬೈಕ್ ಆಗಿತ್ತು ಅಂತ ಅದಕ್ಕೆ ತಗೊಂಡು ಹೊಂಟಿದ್ದೆ. ಗುಡ್ಡ ಮಾತ್ರ ಇದು ನಮ್ಮೂರು ಗುಡ್ಡ ಇದು, ಆಂಧ್ರನ್ ಗುಡ್ಡ ಅಂತಂತಾರೆ. ಇಲ್ಲಿ ಒಂದು ಇತಿಹಾಸನೇ ಐತೆ, ಯಾರಿಗೂ ಗೊತ್ತಿಲ್ಲ ಅನ್ಕೊಂಡ್ನ. ನಮ್ಮೂರಾಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ಕೊಂತ ಅನ್ಕೊಂಡೀನಿ. ಫುಲ್ ವೀಡಿಯೋ ಮಾಡ್ತೀನಿ, ಅವಾಗ ನೋಡತ್ರ ಅಂತ ಸಪೋರ್ಟ್ ಮಾಡಿರಿ. ತಗೊಂಡು ಹೊಂಟೀನಿ, ನೋಡಮ್ರಿ. ನಾನು ಹೆಂಡ್ತಿ ತಗೊಂಡು ಹೊಂಟೀನಿ, ಎಷ್ಟು ಖುಷಿ ಆತದ ನೋಡಮ್ರಿ. ಒಂದು ಚಿಕ್ಕದಾಗಿ ವೀಡಿಯೋ ನೋಡಕ್ಕೆ ಹಾಕಕತ್ತೀನಿ ನೋಡಿ. A few moments later.